ಭಾಳ ಹೆಮ್ಮೆಯ ವಿಷಯ ಏನು ಅಂದರೆ ಕಳೆದ 2 ವರ್ಷಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಕೋವಿಡ್ ಅದರ ಸಂಬಂಧಪಟ್ಟ ರಿಸ್ಟ್ರಿಕ್ಷನ್ಸ್ಗಳು ರೆಗ್ಯುಲೇಷನ್ಸ್ಗಳ ನಡುವೆ ನನಗೂ ಕೂಡ ಜಿಲ್ಲಾಧಿಕಾರಿಯಾಗಿ ಬಂದ ನಂತರ ಸಂಪೂರ್ಣವಾಗಿ ಇಲ್ಲಿಯ ಒಂದು ಪರಿಸರವನ್ನು ಇಲ್ಲಿಯ ಒಂದು ಕಲ್ಚರನ್ನು ಆಹ್ವಾದ ಮಾಡುವಂಥ ಒಂದು ಅವಕಾಶ ಸಿಕ್ಕಿರಲಿಲ್ಲ. ಕಳೆದ ವರ್ಷವೂ ಕೂಡ ನಾನು ಕುದ್ರೋಳಿಯ ಟೆಂಪಲಲ್ಲಿ ನಾನು ಹೋಗಿ ಪಿಲಿ ನಲಿಕೆಯನ್ನು ನಾನು ಅದನ್ನು ನೋಡಿದ್ದೆ. ಅಲ್ಲಿ ಪಿಲಿ ಇದ್ರದೊಳಗಡೆ ಭಾಳ ಹೊರಗಡೆಯಿಂದ ಬಂದಿರುವಂಥವರಿಗೆ ಭಾಳಷ್ಟು ಜನಕ್ಕೆ ಗೊತ್ತಿರೋಲ್ಲ. ಮತ್ತು ಇಲ್ಲಿಂದನೂ ಕೂಡ ಈಗ ಸ್ವಲ್ಪ ಸುದ್ದಿ ಮಾಧ್ಯಮಗಳ ಮುಖಾಂತರ ಚಲನಚಿತ್ರಗಳ ಮುಖಾಂತರ ಭಾಳಷ್ಟು ಹುಲಿ ವೇಷ ಮತ್ತು ಹುಲಿ ಕುಣಿತ ಅನ್ನೋದು ಭಾಳ ಫೇಮಸ್ ಆಗ್ತಿದೆ ಅಂತ ಹೇಳಂದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಅದರಲ್ಲೂ ಕೂಡ ನಮ್ಮ ತುಳು ಮಾತಾಡುವಂಥ ಈ ಭಾಗದೊಳಗಡೆ ನಮ್ಮದೇ ಆದಂಥ ಒಂದು ಕಲೆ, ನಮ್ಮದೇ ಆದಂಥ ಒಂದು ಸಂಸ್ಕೃತಿ, ನಮ್ಮದೇ ಆದಂಥ ಆಚಾರ ವಿಚಾರಗಳು ಇರೋದು. ಮತ್ತು ಸರ್ವಧರ್ಮಗಳ ಎಲ್ಲ ಧರ್ಮಗಳಲ್ಲೂ ಕೂಡ ನಮ್ಮದೇ ಆದಂಥ ಒಂದಂತೂ ವೈಶಿಷ್ಟ್ಯಮಯವಾಗಿರುವಂಥ ಆಚರಣೆಗಳೇನಿದೆ ಇವನ್ನೆಲ್ಲವನ್ನೂ ಕೂಡ ನಮ್ಮ ರಾಜ್ಯಾದ್ಯಂತ ದೇಶಾದ್ಯಂತ ಸೆಲೆಬ್ರೇಟ್ ಮಾಡುವಂಥ ಒಂದು ಅವಶ್ಯಕತೆ ಇದೆ ಮತ್ತು ಅವಕಾಶಗಳು ಕೂಡ ಭಾಳಷ್ಟು ವಿಪುಲವಾಗಿದೆ. ಇವನ್ನೆಲ್ಲವನ್ನು ನೋಡ್ತಾ ಪ್ರತಿ ದಿವಸನೂ ದಸರಾ ಹಬ್ಬದ ವಿಚಾರಣೆ ಅಂದರೆ ಪ್ರತಿ ಸಲವೂ ನಾವು ಮೈಸೂರು ದಸರಾ ಮಾತಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಮಂಗಳೂರು ದಸರಾವನ್ನು ಕೂಡ ನಾವು ಹೆಚ್ಚು ವ್ಯಾಪಕವಾದಂಥ ಒಂದು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುವಂಥ ವಿಪುಲವಾದಂಥ ಅವಕಾಶಗಳಿದೆ. ಡೆಫಿನೆಟ್ಲಿ ಸರ್ಕಾರದ ಹಂತದಿಂದ ಜಿಲ್ಲಾಡಳಿತದ ಹಂತದಿಂದ ಯಾವ್ಯಾವ ರೀತಿ ಇದನ್ನು ಪಿಲಿ ನಲಿಕೆಗೆ ಪಿಲಿ ವೇಷಕ್ಕೆ ಇವಕ್ಕೆ ಯಾವ್ಯಾವ ರೀತಿ ಸಪೋರ್ಟನ್ನು ಮಾಡಬೇಕು ಜಿಲ್ಲಾಡಳಿತ ಡೆಫಿನೆಟ್ಲಿ ನಾವು ಮಾಡ್ತೇವೆ. ಅದೆಲ್ಲದರ ಜೊತೆಗೆ ಏನು ನಾನು ಚಿಕ್ಕ ಮಕ್ಕಳಿಂದ ಹಿಡಿದು ಇದರೊಳಗಡೆ ವಯಸ್ಸಾಗಿರೋ 74 ವರ್ಷದವರು ಇವರನ್ನೆಲ್ಲ ನೋಡಿದ್ರೆ ಭಾಳ ಕಾಂಪ್ಲೆಕ್ಸ್ ಆಗಿ ಬರುವಂಥದ್ದು. ಈ ಒಂದು ವಿಚಾರದೊಳಗಡೆ ಎಷ್ಟು ಆ್ಯಕ್ಟಿವ್ ಆಗಿ ಎಷ್ಟು ಹುರುಪಿನಿಂದ ಎಷ್ಟು ಎನರ್ಜಿ. ಕೆಲವೊಂದು ಸಲ ನಾನು ಡಾಕ್ಟ್ರಾಗಿ ಹೇಳೋದು ತಿರುಗ್ತಾ ಇರಬೇಕಾದಾಗ ಬ್ಯಾಲೆನ್ಸೇ ಸಿಗದೇ ಇರೋ ಹಾಗೆ ಇರುವಂಥ ಸಂದರ್ಭದಲ್ಲೂ ಕೂಡ ಚಿಕ್ಕವರಿಂದ ದೊಡ್ಡದವರು ಆ ರೀತಿಯಂಥ ಒಂದು ಪಿಲಿ ನರ್ತನ ಮಾಡುವಂಥದ್ದು ಭಾಳ ಡೆಫಿನೆಟ್ಲಿ ಅದು ಒಂಥರ ಅಮೇಝಿಂಗ್ ಥಿಂಗ್. ಇದರೊಳಗಡೆ ಪಾರ್ಟಿಸಿಪೇಟ್ ಮಾಡಿರುವಂಥ ಎಲ್ಲ ಟೀಮ್ಸ್ಗಳಿಗೂ ಕೂಡ ಪ್ರತಿಯೊಬ್ಬ ಪಾರ್ಟಿಸಿಪೆಂಟ್ಸ್ ನಾನು ನೋಡಿದೆ 12 ಟೀಮ್ಸ್ಗಳಿದೆ. ಅದರೊಳಗಡೆ ಎಲ್ಲ ಬ್ಯಾಕ್ಗ್ರೌಂಡಲ್ಲಿರುವಂಥವ್ರು ಮತ್ತು 4 ಇದರೊಳಗಡೆ ಸ್ಟೇಜ್ ಮೇಲೆ ಇರುವಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಜಿಲ್ಲಾಡಳಿತದ ವತಿಯಿಂದ ನಾನು ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇದು ಎಲ್ಲ ಕಡೆಯೂ ಕೂಡ ಹೆಚ್ಚು ಪ್ರಚಾರ ಆಗಬೇಕು. ನಾನು ನಿನ್ನೆನೂ ಕೂಡ ಇಲ್ಲಿಯ ಒಂದು ಟ್ಯಾಲೆಂಟಿನ ಪ್ರದರ್ಶನ ಮಾಡಿ ಡೆಫಿನೆಟ್ಲಿ ಇದರಲ್ಲಿಗೆ ಕಾಂತಾರ ಅನ್ನುವಂಥ ಒಂದು ಮೂವಿಯನ್ನು ನಾನು ನೋಡಿದೆ. ಡೆಫಿನೆಟ್ಲಿ ನಾನು ಭಾಳ ಸಲ ಬಸ್ಗಳ ಹಿಂದೆ ನೋಡ್ತಾ ಇದ್ದೆ ಪಂಜುರ್ಲಿ ಗುಳಿಗ ಅನ್ನುವಂಥ ಒಂದೊಂದು ವಿಚಾರಗಳನ್ನು ನಾನು ಇನ್ನೇ ಅಲ್ಲಿ ನೋಡಿದಾಗ ಒಂದು ಅಮೋಘವಾದಂಥ ಅಭಿನಯ, ಅಮೋಘವಾದಂಥ ಒಂದು ನಮ್ಮ ಸಂಸ್ಕೃತಿಯನ್ನು ತೋರಿಸುವ ಚಲನಚಿತ್ರ. ಹೀಗಿರಬೇಕಾದಾಗ ನಮ್ಮ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಪಡ್ತಾ ಎಲ್ಲರ ಬಗ್ಗೆನೂ ಕೂಡ ಒಂದು ಸಮಾನತೆ ಮತ್ತು ಸರ್ವಧರ್ಮಗಳ ಬಗ್ಗೆನೂ ಕೂಡ ನಾವು ಕಾಳಜಿಯನ್ನು ವಹಿಸುತ್ತಾ ನಮ್ಮ ಈ ತುಳುನಾಡಿನ ಕಲ್ಚರನ್ನು ನಾವು ಡೆಫಿನೆಟ್ಲಿ ನಾವು ಪ್ರಮೋಟ್ ಮಾಡುವಂಥ ಅವಶ್ಯಕತೆ ಇದೆ. ಇದು ಮುಂದೆ ದೊಡ್ಡ ರೀತಿಯೊಳಗಡೆ ವಿಶ್ವ ಪ್ರಸಿದ್ಧಿಯಾಗಲಿ ಅಂತ ನಾನು ಹಾರೈಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.